ಬಂಟ್ವಾಳ ತಾಲೂಕಿನ ಮೂಡುನಡುಗೋಡು ಗ್ರಾಮದಲ್ಲಿ ಕರೆಂಕಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ನ ದತ್ತು ಯೋಜನೆಯಡಿ ನಿರ್ಮಾಣಗೊಂಡ ದಡ್ಡಲಕಾಡು ಸರಕಾರಿ ಹಿರಿಯ ಪ್ರಾಥಮಿಕ ಉನ್ನತೀಕರಿಸಿದ ಶಾಲೆಯ ಕಟ್ಟಡದ ಮೇಲಂತಸ್ತಿನ ಲೋಕಾರ್ಪಣೆಯನ್ನ ಕರ್ನಾಟಕ ರಾಜ್ಯಪಾಲ ವಜುಭಾಯಿ ರೂಢಭಾಯಿ ವಾಲಾ ಅವರು ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಹಳ್ಳಿಯ ಮಕ್ಕಳಿಗೆ ಕಲಿಯುವ ಅವಕಾಶವನ್ನು ಒದಗಿಸುವ ಸಲುವಾಗಿ ಸ್ಥಳೀಯರು ಒಂದೇ ದೇಶ ಒಂದೇ ಶಿಕ್ಷಣ ಎಂಬ ವಿಚಾರವನ್ನಿಟ್ಟುಕೊಂಡು ನಮ್ಮೂರು ನಮ್ಮ ಶಾಲೆ ನಮ್ಮ ಸೇವೆ ಎಂಬ ಧ್ಯೇಯದೊಂದಿಗೆ ಪ್ರಕಾಶ್ ಅಂಚು ನೇತೃತ್ವದಲ್ಲಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ತಂಡದಿಂದ ನಡೆಸಿರುವುದು ಮಾದರಿ ಕಾರ್ಯ. ಇದು ಉಳಿದ ಶಾಲೆಗಳಿಗೂ ಪ್ರೇರಣೆಯಾಗಲಿ, ಮುಂದಿನ ವರ್ಷ ಕಾಲೇಜಿನ ಕಟ್ಟಡ ನಿರ್ಮಾಣವಾಗುವಂತಾಗಲಿ ಎಂದು ಶುಭ ಹಾರೈಸಿದ್ರು. और उसी को सपोर्ट देने वाले लोगों ने ये स्कूल का वहीवट, ये गवर्नमेंट की स्कूल थी, ग्राम्य विस्तार की स्कूल थी, तो भी यहाँ के लोगों ने उसका वहीवट संभाला. और हम आज देखते हैं जिस तरह से कहते हैं कि शून्य में से सर्जन यानी जीरो में से मैक्सिमम क्रेडिबिलिटी जो प्राप्त किए, तो ये नई स्कूल ने प्राप्त किए. उसके संचालकों को बहुत बहुत धन्यवाद, बहुत बहुत अभिनंदन. ಅನಂತರ ಶುಭ ಹಾರೈಸಿದ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ, ಮೂಡುನಡುಗೋಡು ಗ್ರಾಮವನ್ನ ಮದ್ಯವ್ಯಸನ ಮುಕ್ತವಾಗಿಸಲು ಹಾಗೂ ಆದರ್ಶ ಗ್ರಾಮವಾಗಿಸಲು ರಾಜ್ಯಪಾಲರ ಸೂಚನೆಯಂತೆ ಕಾರ್ಯ ಪ್ರವೃತ್ತರಾಗುತ್ತೇವೆ. ಶಾಲೆಯ ಈ ಅಭಿವೃದ್ಧಿ ಕಾರ್ಯ ರಾಜ್ಯಕ್ಕೆ ಸಂದೇಶವನ್ನ ನೀಡುವ ಕೆಲಸ ಮಾಡಿದ್ದು, ದಡ್ಡಲಕಾಡು ಶಾಲೆ ಇತಿಹಾಸವನ್ನ ನಿರ್ಮಿಸಿದೆ. ಶಿಕ್ಷಣದ ಕತ್ತಲನ್ನ ಬೆಳಗಿಸುವ ಕೆಲಸ ಮಾಡಿದ್ದು ಕನ್ನಡ ಶಾಲೆಗಳು. ಮುಚ್ಚುವ ಪರಿಸ್ಥಿತಿ ಇದ್ದಾಗ ಅದನ್ನ ಉಳಿಸಬಹುದು ಎಂಬ ನಂಬಿಕೆಯನ್ನ ಕ್ಲಬ್ ಮಾಡಿದೆ ಎಂದು ಶ್ಲಾಘಿಸಿದ್ರು. ಬೆಳಕಿನಲ್ಲಿ ಕತ್ತಲನ್ನು ಹುಡುಕುವುದಕ್ಕಿಂತ ಭವಿಷ್ಯತ್ ಕಾಲದ ಕತ್ತಲನ್ನು ಬೆಳಕು ಮಾಡತಕ್ಕಂಥ ಜನ ಬೇಕು. ನನಗೆ ಅನಿಸಿದೆ, ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣದ ಕತ್ತಲನ್ನು ಬೆಳಕು ಮಾಡತಕ್ಕಂಥ ಕೆಲಸವನ್ನ ಇವತ್ತು ದಡ್ಡಲಕಾಡು ಶಾಲೆ ಮಾಡಿದೆ. ನಿಮಗೆ ಅಭಿನಂದನೆ, ಅಭಿವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ನಿನ್ನೆಯಿಂದ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಪ್ರಾರಂಭ ಆಗಿದ್ದಾವೆ. ಮಾತೃಭಾಷೆ ಬೇಕಾ, ಕನ್ನಡದ ಶಿಕ್ಷಣ ಉಳಿಬೇಕಾ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಒಂದು ಯುವಕ ಸಂಘ ಮಾಡಿ, ನಮ್ಮಲ್ಲಿ ಗೆಲುವಿಗೆ ವಿಜಯ ಅಂತ ಹೇಳ್ತಾರೆ, ಆ ವಿಜಯದ ಮೇಲೆ ಸಾಧನೆ ಮಾಡಿದರೆ ಇತಿಹಾಸ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ನನಗೆ ಅನಿಸಿದೆ, ಇತಿಹಾಸ ನಿರ್ಮಾಣದ ಕಾರ್ಯವನ್ನ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಇವತ್ತು ದಡ್ಡಲಕಾಡಿನಲ್ಲಿ ಮಾಡುವುದರ ಮುಖಾಂತರ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಹೈಕೋರ್ಟ್ ನ್ಯಾಯವಾದಿ ರಾಜಶೇಖರ್ ಹಿಡಿಯೂರು, ಶಾಸಕ ರಾಜೇಶ್ ನಾಯ್ಕುಳಿಪಾಡಿ ಹೊತ್ತು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ರಾಜ್ಯ ಸಮಿತಿ ಹಾಗೂ ಕರೆಂಕಿ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಪ್ರಕಾಶ್ ಅಂಚನ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಚಿಕಾಂತ್ ಸೆಂಥಿಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಡಿಡಿಪಿಐ ವೈ ಶಿವರಾಮಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಪ್ರಕಾಶ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.